ಹೇ ಗೈಸ್, ಗುಡ್ ಮಾರ್ನಿಂಗ್. ನಾವಿವಾಗ ಎಲ್ಲಿದ್ದೀವಿ ಗೊತ್ತಾ? ಕಳಸದಲ್ಲಿ. ನಾವು ಆ್ಯಕ್ಚುಲಿ ಎಸ್ಟರ್ಡೇ ನೇತ್ರಾವತಿ ಮತ್ತು ಕುದುರೆಮುಖ ಟ್ರೆಕ್ ಮುಗಿಸ್ಕೊಂಡು ಬಂದಿದ್ದೀವಿ. ನಾವು ಸ್ಟೇ ಮಾಡ್ತಿರೋದು ಬಂದುಬಿಟ್ಟು ಆಯುರ್ಮಿಸ್ಟ್ ಹೋಮ್ ಸ್ಟೇ ಅಂತ. ಇದು ಲೊಕೇಟ್ ಆಗಿರೋದು ಕಳಸದಲ್ಲಿ. ಒನ್ ಆಫ್ ದ ಬೆಸ್ಟ್ ಹೋಮ್ ಸ್ಟೇ ಅಂತಲೇ ಹೇಳ್ಬೋದು. ನಿಮಗೆ 3 ಟೈಮ್ಸ್ ಫುಡ್ ಕೊಡ್ತಾರೆ, ವೆಜ್ ಆ್ಯಂಡ್ ನಾನ್ ವೆಜ್ಜು ಇರುತ್ತೆ. ಗೈಸ್, ಒನ್ ಮೋರ್ ಥಿಂಗ್ ಏನಂದರೆ, ನೀವು ಈ ಹೋಮ್ ಸ್ಟೇಯಲ್ಲಿ ಇಂಡೋರ್ ಗೇಮ್ಸ್ ಇರುತ್ತೆ. ಮತ್ತು ಇಲ್ಲಿ ಏನಂದರೆ, ಇದು ಹೋಮ್ ಸ್ಟೇ. ನಾರ್ಮಲಾಗಿ ನಾನು ಭಾಳ ಹೋಮ್ ಸ್ಟೇಗಳಿಗೆ ವಿಸಿಟ್ ಮಾಡಿದ್ದೀನಿ. ಅವರೆಲ್ಲ ಏನು ಹೇಳ್ತಾರೆ ಅಂದರೆ, ಹೋಮ್ ಸ್ಟೇ ಅಂತ ಹೇಳ್ತಾರೆ, ಲಾಡ್ಜ್ ಫೀಲ್ ಇರುತ್ತೆ. ಇದು ಹಂಗಲ್ಲ, ಇದು ಕಂಪ್ಲೀಟ್ಲಿ ಹೋಮ್ ಸ್ಟೇ. ಮತ್ತು ಅವರಿಬ್ಬರು ಆ್ಯಕ್ಚುಲಿ ಕಪಲ್ಸ್, ಆ ಅಕ್ಕನೇ ಅಡುಗೆ ಮಾಡ್ತಾರೆ. ಸೂಪರ್ ಮನೆ ಊಟ. ಫಾರ್ ಎಕ್ಸಾಂಪಲ್, ಹೊರಗಡೆ ಕುಕ್ಕೆಲ್ಲ ಇಟ್ಟು ಮಾಡಿಸಲ್ಲ, ಅವರೇ ಓನಾಗಿ ಕುಕ್ ಮಾಡ್ತಾರೆ. ಮತ್ತು ಇಂಡೋರ್ ಗೇಮ್ಸ್ ಇದೆ, ಫೈರ್ ಕ್ಯಾಂಪ್ ಇದೆ, ನೀವು ಕ್ಯಾರಮ್ಸ್ ಎಲ್ಲ ಆಡ್ಬೋದು. ಮ್ಯೂಸಿಕ್ ಸಿಸ್ಟಮ್ ಇದೆ, ಮತ್ತು ಒಳ್ಳೆ ಮ್ಯೂಸಿಕ್ಕು ಇದೆ, ಮತ್ತು ನೈಟ್ ಲೈಟಿಂಗ್ಸ್. ಮತ್ತು ನೀವು ಜಸ್ಟ್ ಟ್ರೆಕ್ಕಿಗೆ ಟಿಕೆಟ್ನ ಬುಕ್ ಮಾಡ್ಕೊಂಡ್ರೆ ಸಾಕು. ಫಾರ್ ಎಕ್ಸಾಂಪಲ್, ಅರಣ್ಯ ವಿಹಾರದಲ್ಲಿ ನೇತ್ರಾವತಿ, ಕುದುರೆಮುಖ, ಕುರಿಂಜಲ್, ಗಂಗಡಿಕಲ್, ಬಂಡಜೆ ಇವನ್ನ ಜಸ್ಟ್ ನೀವು ಬುಕ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ಪ್ರಸಾದ್ ಅಂತ ಇರ್ತಾರೆ, ಹೋಮ್ ಸ್ಟೇ ಓನರು. ನಿಮಗೆಲ್ಲ ಪ್ಲ್ಯಾನ್ ಮಾಡಿಕೊಡ್ತಾರಲ್ಲ. ಫಾರ್ ಎಕ್ಸಾಂಪಲ್, ಗೈಡ್ ಅವರೇ ಪ್ಲ್ಯಾನ್ ಮಾಡಿಕೊಡ್ತಾರೆ ಟ್ರೆಕ್ಕಿಂಗ್ ಹೋಗೋಕ್ಕೆ. ಮತ್ತು ಪಿಕ್ ಆ್ಯಂಡ್ ಡ್ರಾಪು ಎಲ್ಲಿಂದ ಅವರ ಹೋಮ್ ಸ್ಟೇಯಿಂದ ಟ್ರೆಕ್ಕಿಗೆ ಪಿಕ್ ಆ್ಯಂಡ್ ಡ್ರಾಪ್ ಅವರೇ ಮಾಡಿಕೊಡ್ತಾರೆ. ನೀವೇನಾದರೂ ಕಳ್ಸೋ ಕಡೆಗೆ ಬಂದರೆ ಇವ್ರನ್ನ ಈ ನಂಬರಿಗೆ ಕಾಲ್ ಮಾಡಿ, ಅವರೆಲ್ಲ ಬುಕ್ ಮಾಡಿಕೊಡ್ತಾರೆ. ಒನ್ ಆಫ್ ದ ಬೆಸ್ಟ್. ನಾನು ಎಷ್ಟೋ ಹೋಮ್ ಸ್ಟೇಗಳಿಗೆ ಹೋಗಿದ್ದೀನಿ, ಅವರು ಬರೀ ದುಡ್ಡಿಗೋಸ್ಕರ ಮಾಡ್ತಿದ್ದಾರೆ, ಇವರು ಪ್ಯಾಷನಿಂದ ಮಾಡ್ತಾರೆ. ಫುಡ್ಡು ಭಾಳ ಚೆನ್ನಾಗಿದೆ. ಯು ಕ್ಯಾನ್ ವಿಸಿಟ್ ಹಿಯರ್.